ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಮಾನ್ಯ ಡಿ.ವಿ.ಜಿ ಅವರ ಮಂಕುತಿಮ್ಮನ ಕಗ್ಗವನ್ನ ಪ್ರೀತಿಯನ್ನಿಟ್ಟು ತಾವೆಲ್ಲ ಕೇಳುತ್ತಿದ್ದೀರಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಡಿ.ವಿ.ಜಿ ಅವರ ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮ 148. ನಾನು ನಿಮ್ಮೊಂದಿಗೆ ಕರುಣಾಕರ ಹೊಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಕೇಳುಗರೆ, ಬನ್ನಿ ಮಾನ್ಯ ಡಿ.ವಿ.ಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ, ಕಾರಣವಂ ಎನಿಪೋಲು ತೋರ್ಪುವುದು ಒಂದು ಕ್ಷಣ, ಕಾರ್ಪಣ್ಯ ಕಟುಕತೆಗಳು ಎನಿಪುವುದು ಇನ್ನೊಂದು ಕ್ಷಣ, ತೋರದು ಆವುದು ದಿಟವೋ ಮಂಕುತಿಮ್ಮ. ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ, ಕಾರಣಮೆನಿಪ್ಪವಲು ತೋರ್ಪುದೊಂದು ಕ್ಷಣ, ಕಾರ್ಪಣ್ಯ ಕಟುಕತೆಗಳೆನಿಪುದಿನ್ನೊಂದು ಕ್ಷಣ, ತೋರದಾವುದು ದಿಟವೋ ಮಂಕುತಿಮ್ಮ. ತೋರದಾವುದು ದಿಟವೋ ಮಂಕುತಿಮ್ಮ. ಬಂಧುಗಳೇ, ಈ ಜಗತ್ತಿನ ಸೃಷ್ಟಿಗೆ ಅಥವಾ ಮನುಷ್ಯ ಜೀವದ ಹುಟ್ಟಿಗೆ ಮರುಕ, ಹಾಸ್ಯ, ವಿನೋದ ಮತ್ತು ಸೌಂದರ್ಯಗಳೇ ಕಾರಣವೆಂದು ಕೆಲವೊಮ್ಮೆ ತಿಳಿಯುತ್ತದೆ. ಮತ್ತೊಮ್ಮೆ ಆ ಬಗ್ಗೆ ನಾವು ಆಲೋಚಿಸಿದರೆ ಅಥವಾ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಬಡತನ, ಜಿಪುಣತನ, ಕಷ್ಟ, ಸಂಕಟ, ಕ್ರೂರತನಗಳೇ ಈ ಸೃಷ್ಟಿಯ ಉದ್ದೇಶವಾಗಿದೆಯೋ ಅನ್ನೋದು ಕೂಡ ನಮ್ಮ ಅನಿಸಿಕೆಗೆ ಬರ್ತದೆ. ಇವೆರಡರಲ್ಲಿ ಸತ್ಯ ಯಾವುದು ಎನ್ನುವುದು ಕೂಡ ನಮಗೆ, ನಮ್ಮ ಮನಸ್ಸಿಗೆ ಸ್ಪಷ್ಟತೆ ಎನ್ನುವಂಥದ್ದು ಸಿಕ್ಕಿಲ್ಲ ಎನ್ನುವುದನ್ನು ಕೂಡ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ದ್ವಂದ್ವ ಸ್ಥಿತಿಯ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಮಾನವನ ಬದುಕಿನಲ್ಲಿ ಸುಖ ಮತ್ತು ಕಷ್ಟ ಎನ್ನುವುದು ಒಂದೇ ನಾಣ್ಯದ ಎರಡು ಮುಖಗಳಂತೆ ಅದು ಭಾಸವಾಗ್ತದೆ. ವಾಸ್ತವ ಪ್ರಪಂಚದಲ್ಲಿ ಎಲ್ಲಾ ಕ್ಷಣಗಳಿಗೆ ಮನುಷ್ಯನು ಮುಖಾಮುಖಿಯಾಗುತ್ತಾ ತನ್ನ ಬದುಕನ್ನ ಸಾಗಿಸ್ತಾನೆ. ಈ ಬದುಕನ್ನ ಸಾಗಿಸುವಾಗ ಬೇಕು ಬೇಡಗಳ ನಡುವೆ ದ್ವಂದ್ವದ ಜೀವನವೂ ಕೂಡ ಇಲ್ಲಿದೆ. ಕಷ್ಟ ಮತ್ತು ಸುಖ ಎನ್ನುವುದು ಈ ಸೃಷ್ಟಿಯಲ್ಲಿ ಎಲ್ಲಾ ಜೀವಿಗಳಿಗೂ ಇದ್ದಾವೆ. ಆದರೆ ಅದರ ಅಸ್ತಿತ್ವದ ಪ್ರಮಾಣ ಮನುಷ್ಯನಲ್ಲಿ ಮಾತ್ರ ಅದು ಭಿನ್ನವಾಗಿದೆ. ಲೌಕಿಕ ಪ್ರಪಂಚದಲ್ಲಿ ನೂರಾರು ಸಮಸ್ಯೆಗಳು ಇದ್ದಾವೆ. ಸವಾಲಿನ ದಾರಿಗಳು ಮನುಷ್ಯನಿಗೆ ಒಂದಾದ ಬಳಿಕ ಮತ್ತೊಂದಾದ ಬಳಿಕ ಮಗದೊಂದು ಅದು ಎದುರಾಗ್ತಾ ಬರ್ತಾವೆ. ಅವನ ಮೂಲಭೂತ ಆಸೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ನೂರಾರು ಹೋರಾಟಗಳನ್ನು ಆತ ಮಾಡಬೇಕಾಗ್ತದೆ. ಸಾಂಸಾರಿಕ ಜೀವನದ ನಡುವೆ ನೂರಾರು ಜಂಜಾಟಗಳಿದ್ದಾವೆ. ಕಷ್ಟಗಳ ನಡುವೆ ಒಂದಿಷ್ಟು ಸುಖಕ್ಕಾಗಿ ನಿರಂತರವಾಗಿ ಆತ ಪ್ರಯತ್ನಗಳನ್ನ, ಹೋರಾಟವನ್ನು ಮಾಡ್ತಾನೆ. ಆದರೆ ಒಂದಿಷ್ಟು ಮಂದಿ ಇದರಲ್ಲಿ ಗೆದ್ದರೆ ಇನ್ನೊಂದಿಷ್ಟು ಮಂದಿ ಸೋಲ್ತಾರೆ. ಇನ್ನು ಕೆಲವರು ಸಾಕಪ್ಪ ಈ ಜೀವನವೇ, ಈ ಹೋರಾಟವೇ ಬೇಡ ಅಂತ ಹೇಳಿ ತಟಸ್ಥವಾಗಿರ್ತಾರೆ. ವಿಶೇಷವಾಗಿ ಮನುಷ್ಯನಲ್ಲಿ ನೂರಾರು ಗುಣಗಳು ಇರ್ತಾವೆ. ಇಲ್ಲಿ ಅತ್ಯಂತ ಕೆಟ್ಟ ಗುಣ ಯಾವುದಪ್ಪ ಇಲ್ಲಿ ಅಂತ ನಾವು ಗುರುತಿಸಿಕೊಳ್ಳೋದಾದ್ರೆ ಅದುವೇ ಅಹಂಕಾರವನ್ನ ಪಡುವಂತಹದ್ದು. ಅಹಂಕಾರವನ್ನ ಬಿಟ್ಟು ಎಲ್ಲರನ್ನ ಒಳಗೊಳ್ಳುವ, ಎಲ್ಲರೊಳಗೆ ಒಂದಾಗಿ ಬದುಕುವ ಮನಸ್ಥಿತಿಗೆ ನಾವು ತೆರೆದುಕೊಳ್ಬೇಕಾಗಿದೆ. ಆಗ ಅಲ್ಲಿ ಹಿತವಾದ ಸುಖವನ್ನ ಕಾಣಬಹುದು. ನಮಗೆ ಇಷ್ಟವಾಗಿರುವ ವಸ್ತುಗಳು ಅಥವಾ ಆಸೆಗಳು ಈಡೇರಿದರೆ ಅದುವೇ ನಿಜವಾದ ಸುಖ ಅಂತ ನಾವು ತಿಳಿತೇವೆ. ಮತ್ತೆ ಆ ಆಸೆಗಳು ಈಡೇರದೇ ಇದ್ದರೆ, ಆ ವಸ್ತುಗಳು ಸಿಗದೇ ಇದ್ದಾಗ ನಾವು ಪರದಾಡ್ತೇವಲ್ಲ, ಅದುವೇ ಅತ್ಯಂತ ಕಷ್ಟ, ದುಃಖ ಅಂತ ನಾವು ಅಂದುಕೊಳ್ತೇವೆ. ಆದರೆ ವಾಸ್ತವ ಪ್ರಪಂಚದಲ್ಲಿ ಬದುಕುವಾಗ ಭ್ರಮೆಗಳ ನಡುವೆ ಪ್ರಪಂಚವನ್ನು ಹೊರತಾಗಿ ನಾವು ಚಿಂತನೆಯಿಂದ ಸುಖವನ್ನು, ದುಃಖವನ್ನು ಸಮಾನವಾಗಿ ಸ್ವೀಕರಿಸಿದರೆ ನಮ್ಮ ಬದುಕು ಕೂಡ ಅಲ್ಲಿ ನೆಮ್ಮದಿಯಿಂದ ಬದುಕಲು ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲ, ನಮ್ಮ ಖುಷಿ ಇರ್ಬೋದು, ಸಂಭ್ರಮ ಇರ್ಬೋದು, ಇವೆಲ್ಲವೂ ಕೂಡ ಇಮ್ಮಡಿಯಾಗ್ತದೆ. ಅದನ್ನು ಅರ್ಥೈಸಿಕೊಳ್ಳುವಂತ ಮನಸ್ಥಿತಿ ಇಂದಿನ ಸಮಾಜಕ್ಕೆ ಅನಿವಾರ್ಯವಾಗಿ ಬೇಕಾಗಿದೆ. ಲೌಕಿಕ ಪ್ರಪಂಚದ ಸಂಬಂಧವನ್ನು ಎಲ್ಲಿಯವರೆಗೆ ನಾವು ಬಿಡಿಸಿಕೊಳ್ಳಲಾರೆವೋ
ಅಲ್ಲಿಯವರೆಗೆ ಸುಖ ದುಃಖಗಳಿಂದ ನಮಗೆ ಮುಕ್ತಿ ಎನ್ನುವಂಥದ್ದು ಸಿಗುವುದಿಲ್ಲ. ಬದುಕಿನಲ್ಲಿ ಕಷ್ಟ ಮತ್ತು ಸುಖವು ಬಂದಾಗ ಹಿಗ್ಗದೆ ಸಂಭ್ರಮಿಸದೆ ಇರುವ ಹಾಗೆ ಸ್ವೀಕರಿಸುವ ಹಾಗೆ ಬದುಕುವ ಮನೋಪ್ರವೃತ್ತಿಯನ್ನು ನಾವಿಲ್ಲಿ ಬೆಳೆಸಿಕೊಳ್ಳಬೇಕು. ಬಂಧುಗಳೇ, ಇನ್ನೊಂದು ಕಗ್ಗದೊಂದಿಗೆ ನಾವು ನಾಳೆ ಬರುತ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಸಬ್ಸ್ಕ್ರೈಬ್ ಆಗದಿದ್ದವರು ಈ ದಿನವೇ ನಮ್ಮ ಜ್ಞಾನವೇ ಬೆಳಕು ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳಲು ಹಿಂದೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿರಿ. ನಮಸ್ಕಾರ.